ರಸ್ತೆ ಕಾಮಗಾರಿ ನಡೆಸುವ ಸಲುವಾಗಿ ಶಿರಾಡ್ ಘಾಟ್ ಮುಚ್ಚುವ ಕುರಿತಂತೆ ಜನವರಿ 20ರಂದು ಜನಪ್ರತಿನಿಧಿಗಳು, ಹಾಸನ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಜಂಟಿ ಸ್ಥಳ ಪರಿಶೀಲನೆ ನಡೆಸಿ ನಂತರ ತೀರ್ಮಾನ ಕೈಗೊಳ್ಳಲು ನಿರ್ಧರಿಸಲಾಗಿದೆ. ಆನೆಮಹಲ್ನಿಂದ ಮಾರನಹಳ್ಳಿವರೆಗೆ ರಸ್ತೆ ಕಾಮಗಾರಿಗಾಗಿ ಶಿರಾಡ್ ಘಾಟ್ನಲ್ಲಿ ವಾಹನ ಸಂಚಾರ ನಿಷೇಧ ಮಾಡುವಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡಿರುವ ಮನವಿಯ ಕುರಿತು ಚರ್ಚಿಸಲು ಇಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಮಹತ್ವದ ಸಭೆ ಹಾಗೂ ವಿಡಿಯೋ ಸಂವಾದದಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಲೋಕಸಭಾ ಸದಸ್ಯರಾದ ಪ್ರಜ್ವಲ್ ರೇವಣ್ಣ ಹಾಗೂ ಶಾಸಕರಾದ ಎಚ್.ಕೆ. ಕುಮಾರಸ್ವಾಮಿ ಅವರು ಈವರೆಗಿನ ಕಾಮಗಾರಿಯಲ್ಲಿ ಆಗಿರುವ ಕುಂಠಿತ, ನಿರ್ಲಕ್ಷ್ಯಗಳ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಹಲವು ವರ್ಷಗಳಾದರೂ ಕಾಮಗಾರಿ ಕುಂಟುತ್ತಾ ಸಾಗಿದೆ. ಇದು ರಾಜ್ಯದ ಪ್ರಮುಖ ಜೀವಮಾರ್ಗ. ಬಂದರಿನಿಂದ ಬರುವ ಔಷಧಿ ಸಾಮಗ್ರಿಗಳು, ಸರಕುಗಳು ಹಾಸನ, ಬೆಂಗಳೂರು ತಲುಪಲು ಇದೇ ಮುಖ್ಯ ರಸ್ತೆ. ಮುಂದಿನ 2 ತಿಂಗಳ ಅವಧಿಯಲ್ಲಿ ಹಾಸನದಿಂದ ಸಕಲೇಶಪುರದವರೆಗಿನ ಒಂದು ಬದಿಯ ರಸ್ತೆ ಕಾಮಗಾರಿ ಪೂರ್ತಿ ಮುಕ್ತಾಯಗೊಳಿಸಿದರೆ ಮಾತ್ರ ನಂತರದ ಕಾಮಗಾರಿಗೆ ತಾತ್ಕಾಲಿಕವಾಗಿ ವಾಹನ ಸಂಚಾರಕ್ಕೆ ಮಾರ್ಗ ಮುಚ್ಚುವ ಬಗ್ಗೆ ಪರಿಶೀಲನೆ ನಡೆಸಬಹುದಾಗಿದೆ ಎಂದು ಲೋಕಸಭಾ ಸದಸ್ಯರಾದ ಪ್ರಜ್ವಲ್ ರೇವಣ್ಣ ತಿಳಿಸಿದ್ದಾರೆ. ಟೋಟಲ್ಲು 37-40 ಟನ್ ವೆಹಿಕಲ್ ಹೋಗ್ಬೋದು. ಅದ್ರ ಮೇಲೆ 50-60 ಟನ್ ವೆಹಿಕಲ್ ಹೋದ್ರೆ ಅದ್ರ ಗತಿ ಏನು? ಯಾರು ಎಸ್ಟಿಮೇಟ್ ಮಾಡಿದ್ರು? ಅವ್ನು ಯಾರು ಇಂಜಿನಿಯರು? ಯಾರು ಓಡ್ತಿರೋರು? ಯಾರು? ಸ್ಟೀಲ್ದೇನು, ಸಿಮೆಂಟ್ದೇನು, ಮತ್ತೊಂದೇನು? ಎಂತ ಮಕ್ಕಳಿಗೆ ಹೊರತು ಹೋಗುತ್ತೆ. ಆಮೇಲೆ ನೇರ್ಲೆಕೆರೆ ಕೊಪ್ಪಳು ಅಂತಿದೆ, ಬೈರಾಪುರದಿಂದ ನಮ್ಮ ಆಲೂರು ಕ್ರಾಸಿಂದ ಮುಂದಕ್ಕೆ